ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎನ್ಎಂಪಿ ಯೋಜನೆಯ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಂಗಳೂರಿನ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಅವರು, ಮೋದಿ ನೇತೃತ್ವದ ಸರ್ಕಾರವು ದೇಶದ ಆಸ್ತಿಯನ್ನ ಮಾರಾಟ ಮಾಡುತ್ತಲೇ ಇದೆ. ಇದರ ವಿರುದ್ಧ ಯುವ ಜನತೆ ಸಿಡಿದು ನಿಲ್ಲಬೇಕಿದೆ. ಯುವ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಸಲಿದೆ ಎಂದು ಹೇಳಿದರು. ನಮ್ಮ ಏರ್ಪೋರ್ಟ್ ಅನ್ನು ಅದಾನಿಯವರಿಗೆ ಕೊಟ್ಟರು. ಇವತ್ತು ನೀವು ಅಲ್ಲಿ ಎಷ್ಟೋ ಅಸಂಘಟಿತ ಕೆಲಸಗಾರರಿದ್ದಾರೆ. ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಅಸಂಘಟಿತ ವಲಯ ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಇವತ್ತು ಎಷ್ಟೋ ಅಸಂಘಟಿತ ಟ್ಯಾಕ್ಸಿ ಚಾಲಕರಿದ್ದರು. ಅವರಿಗೆ ಇವತ್ತು ಬಹಳಷ್ಟು ರೂಪಾಯಿ ದುಂದು ವೆಚ್ಚವನ್ನು ಡೆಪಾಸಿಟ್ ಅನ್ನು ಕೊಡಬೇಕು. ನೀವು ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕಾಗುವುದಿಲ್ಲ. ಇದು ದೇಶದ ಬಡವರ ಮಧ್ಯಮ ವರ್ಗದ ಜನರ ಬೆನ್ನು ಮೂಲೆಯನ್ನು ಹೊಡೆಯುವಂತಹ ಕಾನೂನು. ಏನು ದೇಶ 70 ವರ್ಷದಲ್ಲಿ ಸೃಷ್ಟಿಸಿದ ಸಂಪತ್ತು, ಬಹಳಷ್ಟು ನಾಯಕರ ಕೊಡುಗೆಗಳಿವೆ, ಬಹಳಷ್ಟು ಜನರ ಕೊಡುಗೆಗಳಿವೆ, ಬಹಳಷ್ಟು ಜನರ ಶ್ರಮದ ಪ್ರತಿಫಲವಾಗಿ ನಾವು 70 ವರ್ಷದಲ್ಲಿ ಬಹಳಷ್ಟು ಸಂಪನ್ಮೂಲಗಳನ್ನು ದೇಶ ಸೃಷ್ಟಿಸಿದೆ. ದೇಶದ ರಾಜಕೀಯ ಪಕ್ಷಗಳು ಸೃಷ್ಟಿಸಿದೆ. ಆ ಸಂಪತ್ತುಗಳನ್ನು ಇವರು ಇವತ್ತು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ. 6 ಲಕ್ಷ ಕೋಟಿ ರೂಪಾಯಿಯ ಸಂಪತ್ತು. ಯಾರು ಬಂಡವಾಳಶಾಹಿಗಳು ಲಾಸಲ್ಲಿ ಬಿದ್ರೆ ಅವರ ಸಾಲ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಕೆ ಶಾಹುಲ್ ಹಮೀದ್, ರಮಾನಂದ್ ಪೂಜಾರಿ, ಆಶಿದ್ ಪಿರೇರಾ, ದೀಕ್ಷಿತಾ ತಾವರ, ನಜೀರ್ ಬಜಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದರು.